ನಮಸ್ತೆ ಗೆಳೆಯರೆ. ಇವತ್ತು ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಮುಕ್ತಿಯ ದಾರಿ ಅಂತ ಹೇಳಿ ಇದಕ್ಕೆ ಹೆಸರು. ಒಬ್ಬ ಹುಡುಗ ಭಗವಂತನನ್ನು ಕಾಣಬೇಕು ಅಂತ ಹೇಳಿ ಮಾರ್ಗ ಮಧ್ಯೆ ಹಸಿವಿಗೆ ಏನಾದರೂ ಬೇಕು ಅಂತ ಹೇಳಿ ಒಂದು ಬುತ್ತಿಯಲ್ಲಿ ಸ್ವಲ್ಪ ತಿಂಡಿ ತಿನಿಸುಗಳನ್ನೆಲ್ಲ ಇಟ್ಟುಕೊಂಡು ಭಗವಂತನನ್ನು ಕಾಣಬೇಕು ಅಂತ ಹೇಳಿ ಹೊರಟು. ಹೀಗೆ ಹೊರಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಬಹಳ ದೂರ ಹೋಗ್ತಾರೆ. ಬಹಳ ದೂರ ಹೋದಾದ್ಮೇಲೆ ಒಂದು ಕಡೆ ಅವನಿಗೆ ಒಂದು ತರ ನರಳುವ ಒಂದು ಧ್ವನಿ ಕೇಳಿಸ್ತದೆ. ಆ ಧ್ವನಿಯನ್ನ ಇದು ಮಾಡಿಕೊಂಡು ಹೋಗುವಾಗ ಒಂದು ಮುದುಕಿ ಬಹಳ ಕಷ್ಟದಿಂದ ಹೊಟ್ಟೆ ಹಸಿವನ್ನು ತಾಳಲಾರದೆ ನರಳುತ್ತಾ ಇರ್ತಾರೆ. ಅದನ್ನ ಕಂಡಂತ ಹುಡುಗನಿಗೆ ಬಹಳ ಕನಿಕರ ಉಂಟಾಗ್ತದೆ, ಬಹಳ ಬೇಸರ ಉಂಟಾಗ್ತದೆ. ಅವನೇನ್ ಮಾಡ್ತಾನೆ, ತಾನು ದಾರಿಯ ಖರ್ಚಿಗೆ ಅಂತ ತೆಗೆದುಕೊಂಡು ಬಂದಂತಹ ಬುತ್ತಿಯನ್ನ ಆ ಮುದುಕಿಗೆ ಕೊಡ್ತಾನೆ. ಅವಳು ಅದನ್ನ ತಿಂದು ಬಹಳ ಗೆಲುವಾಗಿಬಿಡ್ತಾಳೆ. ಒಂದು ಹಸಿವು ತೀರಿತು, ತನಗೆ ಒಂದು ತೀರ ಜೀವ ಕಳೆ ಬಂತು ಅಂತ ಹೇಳಿ ಬಹಳ ಆನಂದ ಪಡ್ತಾಳೆ. ಅವಳ ದಾರಿಗೆ ಈ ಹುಡುಗನನ್ನ ಗಲ್ಲ ಸವರಿ ಅವನಿಗೆ ಆಶೀರ್ವಾದವನ್ನು ಮಾಡಿ ತನ್ನ ದಾರಿಯಲ್ಲಿ ಹೋಗ್ತಾಳೆ. ಈ ಹುಡುಗ ಇನ್ನು ಭಗವಂತನನ್ನು ಕಾಣುವುದೇನು ಬಂತು, ಇಲ್ಲೇ ಕಣ್ಣಲ್ಲ ಅಂತ ಹೇಳಿಬಿಟ್ಟು ವಾಪಸ್ಸು ಮನೆಗೆ ಹೋಗ್ತಾನೆ. ಮನೆಗೆ ಬಂದಂತಹ ಹುಡುಗ ತಾಯಿ ಹತ್ರ ಹೇಳ್ತಾನೆ, ನಾನಿಂದು ಭಗವಂತನನ್ನು ಕಂಡೆ, ಮುದುಕಿಯ ರೂಪದಲ್ಲಿ ನನಗೆ ಆ ಭಗವಂತ ಕಾಣ್ಲಿಕ್ಕೆ ಸಿಕ್ಕಿದ ಅಂತ ಹೇಳಿ ತಾಯಿ ಹತ್ರ ಈ ಎಲ್ಲ ವಿಚಾರಗಳನ್ನು ಹೇಳ್ತಾನೆ. ಈ ಕಡೆ ಈ ಮುದುಕಿ ತನ್ನ ಮೊಮ್ಮಗಳಿಗೆ ಹೇಳ್ತಾ ಇರ್ತಾಳೆ, ಹಸಿವು ಬಳಲಿಕೆಯಿಂದ ಬಳಲಿ ಹೋಗಿದ್ದೆ ನಾನು, ಭಗವಂತನೇ ಒಬ್ಬ ಹುಡುಗನ ರೂಪದಲ್ಲಿ ಬಂದು ನನಗೊಂದು ಬುದ್ಧಿಯಲ್ಲಿ ಒಂದಷ್ಟು ಊಟವನ್ನು ಕೊಟ್ಟ. ಬಾಲಕೃಷ್ಣನ ತರ ಇದ್ದ, ಅವನೇ ದೇವರು ನನ್ನನ್ನು ಇವತ್ತು ಉಳಿಸ್ಬಿಟ್ಟ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನೋಡಿ, ಈ ಮುದುಕ ಮತ್ತೆ ಈ ಹುಡುಗ ಇಬ್ಬರೂ ಕೂಡ ಪರಸ್ಪರರಲ್ಲಿ ಭಗವಂತನನ್ನ ಕಾಣ್ತಾರೆ. ಅಂದ್ರೆ ನಾವು ಮಾಡಬೇಕಾಗಿರೋದು ಇದೆ. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಪ್ರತಿಯೊಂದು ಜೀವಿಯನ್ನು ಕೂಡ ಒಂದು ಪ್ರತಿ ಜೀವಿಯಲ್ಲಿಯೂ ಭಗವಂತ ಇದ್ದಾನೆ ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ವ್ಯವಹಾರವನ್ನು ಮಾಡುವಾಗ ನಾವು ಬಹಳ ಸಹಾನುಭೂತಿಯಿಂದ, ಬಹಳ ಒಂದು ದಯೆಯಿಂದ, ಸದ್ಧರ್ಮದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಈ ಕಥೆಯ ಒಂದು ತಾತ್ಪರ್ಯ. ನಾನು ಕಟೀಲು ಸಿಪ್ಲ ರಂಗನಾಥರಾವ್. ವಂದನೆಗಳು ಗೆಳೆಯರೆ.